ಹೆರಿಗೆ ವೇಳೆ ಮಹಿಳೆಯೊಬ್ಬರು ಸಾವನ್ನಪ್ಪಿದ್ದು ರೊಚ್ಚಿಗೆದ್ದ ಕುಟುಂಬಸ್ಥರು ಹೆರಿಗೆ ಆಸ್ಪತ್ರೆಗೆ ನುಗ್ಗಲು ಪ್ರಯತ್ನಿಸಿದ ಘಟನೆ ಉಡುಪಿಯ ಬಿಆರ್ ಶೆಟ್ಟಿ ತಾಯಿ ಮತ್ತು ಮಕ್ಕಳ ಹೆರಿಗೆ ಆಸ್ಪತ್ರೆಯಲ್ಲಿ ನಡೆದಿದೆ. ಕುಂದಾಪುರ ತಾಲೂಕಿನ ಕೋಟಾ ನಿವಾಸಿ ಉಷಾ ಚೊಚ್ಚಲ ಹೆರಿಗೆಗೆಂದು ಆಸ್ಪತ್ರೆಗೆ ದಾಖಲಾಗಿದ್ರು. ಈಗಾಗಲೇ 11,000ಕ್ಕೂ ಅಧಿಕ ಉಚಿತ ಹೆರಿಗೆಗಳನ್ನು ನಡೆಸಿರುವಂತಹ ಈ ಆಸ್ಪತ್ರೆಯಲ್ಲಿ ಸುರಕ್ಷಿತ ಹೆರಿಗೆ ಆಗುತ್ತೆ ಅನ್ನೋದು ಮನೆಯವರ ವಿಶ್ವಾಸವಾಗಿತ್ತು. ಸಿಸೇರಿಯನ್ ಅಗತ್ಯವಿಲ್ಲ, ಸಹಜವಾಗಿ ಹೆರಿಗೆ ನಡೆಸ್ತೇವೆ ಎಂದ ವೈದ್ಯರು ಭರವಸೆಯನ್ನು ಕೂಡ ನೀಡಿದ್ರು. ಆದರೆ ಆ ಹೆರಿಗೆ ಸಂದರ್ಭದಲ್ಲಿ ಚಿಕಿತ್ಸೆ ನೀಡುವುದಕ್ಕೆ ಆಗೋಲ್ಲ, ಮಣಿಪಾಲಕ್ಕೆ ಕೊಂಡೊಯ್ಯಿರಿ ಎಂದು ಹೇಳಿದ್ದಾರೆ. ಮಣಿಪಾಲದ ಕೆಎಂಸಿ ಆಸ್ಪತ್ರೆಗೆ ಹೋಗುವ ಮಾರ್ಗ ಮಧ್ಯದಲ್ಲಿ ಉಷಾ ಅಸುನೀಗಿದ್ದಾರೆ. ಕಳೆದ 3 ದಿನಗಳಿಂದ ಬಿಆರ್ ಶೆಟ್ಟಿ ಆಸ್ಪತ್ರೆಯಲ್ಲಿ ಈಕೆಗೆ ಚಿಕಿತ್ಸೆಯನ್ನು ನೀಡಲಾಗ್ತಾ ಇತ್ತು. ನಾರ್ಮಲ್ ಹೆರಿಗೆ ಸಾಧ್ಯವಿಲ್ಲ ಎಂದಾದ್ರೆ ಸಿಸೇರಿಯನ್ ಮಾಡಬಹುದಿತ್ತು. ಈ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕಷ್ಟ ಎಂದು ಮೊದಲೇ ತಿಳಿಸಿದ್ರೆ ಮಣಿಪಾಲಕ್ಕೆ ಕೊಂಡೊಯ್ತಾ ಇದ್ದೆವು. ಏನನ್ನೂ ಮಾಡದೆ ಇದೀಗ ಶವ ಮನೆಗೆ ಕೊಂಡೊಯ್ಯಬೇಕಾಗಿದೆ ಎಂದು ಕುಟುಂಬದವರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಉಡುಪಿ ನಗರ ಪೊಲೀಸರು ಸ್ಥಳಕ್ಕೆ ಧಾವಿಸಿದ್ರು. ಪ್ರತಿಭಟನಾಕಾರರ ಮನವೊಲಿಸಲು ಪ್ರಯತ್ನಿಸಿದ್ರು, ಪ್ರಯೋಜನವಾಗಲಿಲ್ಲ. ಜಿಲ್ಲಾ ಸರ್ಜನ್ ಹಾಗೂ ಹಿರಿಯ ವೈದ್ಯಾಧಿಕಾರಿಗಳು ಸ್ಥಳಕ್ಕೆ ಬಂದರು. ಆದರೂ ಕುಟುಂಬಿಕರು ನ್ಯಾಯಕ್ಕಾಗಿ ಹೋರಾಟವನ್ನು ಮುಂದುವರೆಸಿದ್ದಾರೆ. ಹೆರಿಗೆಯ ವೇಳೆ ಶ್ವಾಸಕೋಶದಲ್ಲಿ ನೀರು ತುಂಬಿ ಉಸಿರಾಟಕ್ಕೆ ಸಮಸ್ಯೆಯಾಗಿದೆ. ಮೂರ್ಛೆ ರೋಗದ ಲಕ್ಷಣಗಳು ಕಂಡು ಬಂದಿದ್ದು ತಕ್ಷಣವೇ ಹೆಚ್ಚಿನ ಚಿಕಿತ್ಸೆಗೆ ಮಣಿಪಾಲಕ್ಕೆ ರವಾನೆ ಮಾಡಲು ಹೇಳಿದ್ದೇವೆ. ಇದೊಂದು ಆಕಸ್ಮಿಕ ಘಟನೆ ಎಂದು ವೈದ್ಯರು ಸ್ಪಷ್ಟನೆಯನ್ನ ನೀಡಿದ್ದಾರೆ. ಉದಾಹರಣೆ ಕೊಡ್ತೇವೆ. ಯಾಕಂದ್ರೆ ಜನರ ಜೀವನ ಜೊತೆ ಆಟ ಆಡಿದ್ರೆ ರಿಸಲ್ಟ್ ಮಾಡಲಿ, ಈ ಹಾಸ್ಪಿಟ್ಲ್ ಇನ್ನು ತೆರೀಬಾರ್ದು. ಅದನ್ನ ಮಾಡೋದು ನಿಮ್ಮ ಸೊಸೆ ಅಥವಾ ನಿಮ್ಮ ತಂಗಿ ಮಕ್ಕಳಿಗೂ ಯಾರಿಗೆ ಇಂಥ ಒಂದು ಪರಿಸ್ಥಿತಿ ಬಂದು ನೀವೇನು ಮಾಡಿ ಅದಾಗಲಿ ನನ್ಗೆ ಬರ್ಕೊಡಿ. ಬೆಳಗ್ಗೆ 3 ದಿನ ಊಟ ಕೊಡಲಿಲ್ಲ ನನ್ನ ಸೊಸೆಗೂ. ಬೆಚ್ಕೊಂಡು ಬಿಡ್ಲಾಗಿ ನಾವು ತಗೊಂಡೋಗಿತ್ತಲ್ಲ, ಏನೋ ಮನೆ ತಗೊಂಡ ಸಾಷ್ಟಿತ್ತವಳು ಉಳಿತಿತ್ತಲ್ಲ, ಪೇಷಂಟ್ಗೆ ಅವ್ನಿಗೆ ಅಬ್ಬಿಗೆ ಬಿಡಲಿಲ್ಲ. ಯಾರು ಅವರಿಗೆ ಸಿಗ್ನೇಚರ್ ಹಾಕಿದ್ರೆ ಆಗಲಿ. ನಾರ್ಮಲ್ ನಿನ್ನೆ ನಾನು ಬೆಳಗ್ಗೆ ಫೋನ್ ಮಾಡಿದ್ದೀನಿ ಮೇಡಮ್, ನಿನ್ನೆ ಬೆಳಗ್ಗೆ ಫೋನ್ ಮಾಡಿ ಬೆಳಗ್ಗೆ ನಾರ್ಮಲ್ ಡೆಲಿವರಿ ನಾಳೆ ಬೆಳಗ್ಗೆ ಒಳಗೆ ಮಾಡಿ ಕೊಡ್ತೇವೆ. ನಾಳೆ ಬೆಳಗ್ಗೆ ಡೆಲಿವರಿ ನಾರ್ಮಲ್ ಡೆಲಿವರಿ ಮಾಡಿ ಕೊಡ್ತೇವೆ. ಫೋನ್ ವೈದ್ಯರು ಕೊಡಿರ್ತೀರ ಮಾಡಿದ್ರೆ ರೆಕಾರ್ಡ್ ಮಾಡಿದ್ದೀವಿ ಮೊಬೈಲಿಗೆ. ನಾಳೆ ಬೆಳಗ್ಗೆ ಒಳಗೆ ನಾರ್ಮಲ್ ಡೆಲಿವರಿ ಮಾಡಿ ಕೊಡ್ತೇವೆ ಅಂತ ಹೇಳಿ ನಾನು ನನ್ನ ರಕ್ತ ಕೊಟ್ಟು ನನ್ನ ಸಸಿ ನಾನು ಕರ್ಕೊಳ್ಳುತ್ತೇನೆ. ಯಾಕಂದ್ರೆ ನನಗೆ ಜಕ್ಕಂಟಾಗಿ ನಿಂತ್ಕೊಂಡು 7 ವರ್ಷ ಜಕ್ಕಂಟಾಗಿ ರೋಡ್ ಹಾಕಿದೆ. ಆದರೂ ನನ್ನ ಮಕ್ಕಳನ್ನ, ನನ್ನ ಹೆಂಡತಿನ, ನನ್ನ ಯಾರ ಮನೆಗೆ ಊಟ ಕಳಿಸಲಿಲ್ಲ ಅವ್ರನ್ನ.